ಕುವೈಟ್ಗೆ ಉದ್ಯೋಗಕ್ಕೆಂದು ತೆರಳಿ ಅಲ್ಲಿ ಕರಾವಳಿಯ ಸುಮಾರು 35 ಮಂದಿ ಯುವಕರು ಸಂಕಷ್ಟಕ್ಕೀಡಾದ ಘಟನೆಗೂ ಮಂಗಳೂರಿನ ಮಾಣಿಕ್ಯ ಅಸೋಸಿಯೇಟ್ಸ್ ಮ್ಯಾನ್ ಪವರ್ ಕನ್ಸಲ್ಟಿಗೂ ಯಾವ ಸಂಬಂಧವಿಲ್ಲ ಎಂದು ಮಾಣಿಕ್ಯ ಅಸೋಸಿಯೇಟ್ಸ್ ಮ್ಯಾನ್ ಪವರ್ ಕನ್ಸಲ್ಟೆನ್ಸಿಯ ಮುಖ್ಯಸ್ಥರಾದಂತಹ ಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಮಾಣಿಕ್ಯ ಅಸೋಸಿಯೇಟ್ಸ್ ಸಂಸ್ಥೆಯು 58 ಜನರನ್ನ ಉದ್ಯೋಗ ನಿಮಿತ್ತ ಮುಂಬೈನ ಹಾಗ್ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ಗೆ ಕಳುಹಿಸಿಕೊಟ್ಟಿತ್ತು. ಆ ಸಂಸ್ಥೆಯು ಈ 58 ಜನರಿಗೆ ಕುವೈಟ್ನ ಆಸೆಕ್ಟ್ ಪೆಟ್ರೋಲಿಯಂ ಸರ್ವಿಸ್ ಕಂಪನಿಯಲ್ಲಿ ವ್ಯವಸ್ಥೆ ಮಾಡಿತ್ತು. ಇಲ್ಲಿ ಕುವೈಟ್ನ ಆಸೆಕ್ಟ್ ಪೆಟ್ರೋಲಿಯಂ ಸರ್ವಿಸ್ ಕಂಪನಿಗೂ ಮಾಣಿಕ್ಯ ಅಸೋಸಿಯೇಟ್ಸ್ಗೂ ಯಾವುದೇ ಸಂಬಂಧವಿಲ್ಲ. ಇಲ್ಲಿ ಮಾಣಿಕ್ಯ ಅಸೋಸಿಯೇಟ್ಸ್ ಕೇವಲ ಒಂದು ಕೊಂಡಿಯಾಗಿ ಕೆಲಸ ಮಾಡಿದೆ. ಆದರೂ ಸಂಸ್ಥೆಯ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೀತಾ ಇದೆ. ಮಾನವೀಯತೆಯ ದೃಷ್ಟಿಯಿಂದ ಈ ಪ್ರಕರಣದಲ್ಲಿ ಸಂತ್ರಸ್ತೆಯರೆಂದು ಎನ್ನಲಾದಂತಹ 35 ಮಂದಿಯನ್ನ ಭಾರತಕ್ಕೆ ಕರೆತರಲು ಏನು ಸಹಾಯ ಮಾಡಲು ತಯಾರಿದ್ದೇವೆ ಎಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಕಾನೂನು ಸಲಹೆಗಾರರಾದಂತಹ ಪುರಂದರ ಶೆಟ್ಟಿ, ಚಂದ್ರಹಾಸ ಶೆಟ್ಟಿ, ಸಲಹೆಗಾರರಾದಂತಹ ನವೀನ್ ಜೊತೆಗಿದ್ರು. ಈ ತರ ಇಶ್ಯೂಸ್ ಇದೆ. ಅವರು ಹೋಗಿ ಅಲ್ಲಿ ಅದರ ಓನರ್ ಅಶೋಕ್ ಸಿಂಗ್ ಯಾದವ್ ಅಂತ ಕುವೈಟ್ಗೆ ಹೋಗಿ ಅವರಿಗೆ ಮನವರಿಕೆ ಕೂಡ ಮಾಡಿದ್ದಾರೆ. ಈಗ ಅವ್ರು ಏನ್ ಹೇಳ್ತಾರೆ, ನಿಮ್ಮ ಮೇಲೆ ಇಷ್ಟೆಲ್ಲ ಪ್ರೆಷರೈಸ್ ಒಂದು ಕೇಸ್ ಆಗುವಾಗ ಅವರು ಬಾಂಬೆ ಅವರು ಅಂತ ಹೇಳ್ತಾರೆ. ಬಾಂಬೆ ಅವರು ಇದಲ್ಲ ಸರ್, ಲಾಸ್ಟ್ ಒಂದು 2 ವೀಕ್ಸ್ ಬಿಫೋರ್ ಅವರು ನನ್ನ ಪ್ರೆಷರಿಗೆ ಅವರು ಕುವೈಟಿಗೆ ಹೋಗಿ ಅಶೋಕ್ ಸಿಂಗ್ ಯಾದವ್ MD ಆಫ್ ಕನ್ಸಲ್ಟೆನ್ಸಿ ಅವರು ಕ್ಯಾಂಡಿಡೇಟ್ಗೆ ಮನವರಿಕೆ ಮಾಡಿದ್ದಾರೆ. ಏನಾದರೂ ಸ್ಯಾಲರಿ ಇಶ್ಯೂಸ್ ಇದ್ರೆ ನಾವು ಗ್ಯಾರಂಟಿಡ್ ಇದ್ದೇವೆ. ಯಾಕಂದ್ರೆ ಆಫ್ ಕನ್ಸಲ್ಟೆನ್ಸಿ ಕುವೈಟ್ ಅಲ್ಲಿ ಅವ್ರದ್ದು ಕೂಡ ಆಫೀಸ್ ಇದೆ. ಅಲ್ಲಿ ಇವರು ವರ್ಕ್ ಮಾಡ್ತಾರೆ. ಅಲ್ಲಿ ಕುವೈಟ್ ಅಲ್ಲಿ ಕೂಡ ಆಫ್ ಕನ್ಸಲ್ಟೆನ್ಸಿ ಆಫೀಸ್ ಇದೆ, ಫಾಲ್ಕಾನ್ ಮಲ್ಟಿ ಸರ್ವಿಸಸ್ ಅಂತ. ಅವರಿಗೆ ಮನವರಿಕೆ ಮಾಡಿದರೆ ನೀವು ಕೆಲಸ ಮುಂದುವರಿಸದಾದ್ರೆ ಮುಂದುವರಿಸಬಹುದು. ನಾವು ಅದಕ್ಕೆ ಪರಿಪೂರ್ಣವಾಗಿ ನಿಮ್ಗೆ ಏನು ಬರೆದು ಕೊಡ್ಬೇಕು ಬರೆದು ಕೊಡ್ತೇವೆ. ಯಾಕಂದ್ರೆ ಈಗ 4-5 ತಿಂಗಳ ಅವಧಿಯಲ್ಲಿ ಹೋದ ನಂತರ 3 ತಿಂಗಳು ಪ್ರೊವಿಷನ್ ಪೀರಿಯಡ್ ಇರ್ತದೆ. ಆ ಪ್ರೊವಿಷನ್ ಪೀರಿಯಡ್ ಅಲ್ಲಿ ಐ ಟೆಸ್ಟ್, ಟರ್ಮ್ ಇಂಪ್ರೆಷನ್, ಸಿವಿಲ್ ID, ಲೈಸೆನ್ಸ್ ಎಲ್ಲ ಕಂಪನಿ ಮಾಡಿಕೊಟ್ಟಿದೆ. ಅದರ ಜೊತೆಗೆ ಐಡಿಯಲ್ ಸ್ಯಾಲರಿ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಿರುವಾಗ ಇದು ಸಣ್ಣ ಪುಟ್ಟವನ್ನು ನೀವು ಏನು ಇದು ಮಾಡದೆ ನಾವು ಅದಕ್ಕೆ ಫ್ಯೂಚರ್ಗೆ ಏನು ನಿಮಗೆ ಆಗದಾಗೆ ನಾವು ರೆಡಿ ಇದ್ದೇವೆ ಅಂತ ಅವರು ಕೂಡ ಮನವರಿಕೆ ಮಾಡಿದ್ದಾರೆ.